ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ. ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980. ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್. ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ಹಾಗೂ ನಾರನ್ಸ್, ಆ ಡೈಲಿ ಬ್ರೆಡ್, ಆ ಡೈಲಿ ಫುಡ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸೌರುಚಿ ಅಡುಗೆ ಮೇಲೆ ನಮ್ಮದು ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ. ಅರುಣಾ ಮಸಾಲಾ, ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980. ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಆ್ಯಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್, ಮಿಕಾಯ್ ಹೋಮ್ ಅಪ್ಲಯನ್ಸಸ್, ವಿಸ್ಮಯ ವಾಟರ್ ಪಾರ್ಕ್ ಕಣ್ಣೂರು, ಹಾಗೆ ನಾರನ್ಸ್, ಅವರ್ ಡೈಲಿ ಬ್ರೆಡ್, ಅವರ್ ಡೈಲಿ ಫುಡ್. ಎಸ್, ನಮ್ಮ ಸೌರುಚಿ ಅಡುಗೆ ಮನೆಯಲ್ಲಿ ನೀವು ವಿಶೇಷವಾದ ಖಾದ್ಯ, ವಿಶೇಷವಾದ ಅಡುಗೆಯನ್ನು ನೋಡಿದ್ರ. ಹಾಗೆಯೇ ಇವತ್ತು ನಮ್ಮ ಜೊತೆ ಸುಮಂಗಲ ಅವರು ಇದ್ದಾರೆ. ಅವರು ಏನು ಸ್ಪೆಷಲ್ ಡಿಶ್ ಮಾಡ್ತಾರೆ, ಏನು ಸ್ಪೆಷಲ್ ಅಡುಗೆ ಮಾಡ್ತಾರೆ ಅಂತ ಅವ್ರ ಜೊತೆ ಕೇಳುವಲ್ಲ. ಹಾಗಾದ್ರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋ. ಮ್ಯಾಮ್ ನಮಸ್ತೆ, ಹೇಗಿದ್ದೀರಾ? ನಮಸ್ತೆ, ಚೆನ್ನಾಗಿದೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಇವತ್ತು ನಮ್ಮ ಸೌರುಚಿ ಅಡುಗೆ ಮನೆಯಲ್ಲಿ ಏನು ಸ್ಪೆಷಲ್ ಡಿಶ್ ಮಾಡ್ತೀರಾ? ನಾನೊಂದು ಸ್ವೀಟ್ ಪೊಂಗಲ್ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಸ್ವೀಟ್ ಪೊಂಗಲ? ಹೌದು. ಆಮೇಲೆ ಸೆಕೆಂಡ್ ಡಿಶ್ ಅದು ಖಾರದ ಪೊಂಗಲ್. ಅದು ಖಾರದ ಪೊಂಗಲ್, ಒಂದು ಸ್ವೀಟ್ ಒಂದು ಖಾರ. ಓಕೆ, ಹಾಗಾದ್ರೆ ನಾವೀಗ ಅಡುಗೆ ಮನೆಗೆ ಹೋಗಲ್ಲ. ಓಕೆ. ಎಸ್, ಸುಮಂಗಲ್ ಅವರೇ, ನಾವೀಗ ಅಡುಗೆ ಮನೆಗೆ ಬಂದಾಯಿತು. ಈಗ ನೀವು ಸ್ವೀಟ್ ಮಾಡ್ತೀರಾ, ಖಾರ ಮಾಡ್ತೀರಾ ಫಸ್ಟಿಗೆ? ಸ್ವೀಟ್ ಮಾಡಲಿಕ್ಕೆ. ಓಕೆ, ಹಾಗಾದ್ರೆ ಸ್ಟಾರ್ಟಿಗೆ ಸ್ವೀಟ್ ಮಾಡುವಲ್ಲ. ಓಕೆ, ಬೇಯಿಸ್ಲಿಕ್ಕೆ ನಿಮ್ಗೆ ಎಂತ ಬೇಕು ಈಗ ಫಸ್ಟಿಗೆ? ಕುಕ್ಕರಲ್ಲಿ ಬೇಯಿಸಬೇಕು. ಓಕೆ, ಕುಕ್ಕರ್ ಬೇಕಲ್ಲ. ಕುಕ್ಕರ್ ಆಲ್ರೆಡಿ ರೆಡಿಯಾಗಿದೆ. ನಾವು ಲೆಸನ್ ನಂಬರ್ 1 ಒಲೆ ಉರಿಸುವಲ್ಲ. ಇದಕ್ಕೆ ಆಯಿಲ್ ಹಾಕಬೇಕಾ? ಆಯಿಲ್ ಬೇಡ. ಹಾಂ, ಇದಕ್ಕೆ ಮತ್ತೆ ಇದನ್ನು ಹಸಿ ವಾಸನೆ ಹೋಗಲಿಕ್ಕೆ ಫಸ್ಟಿಗೆ ಈ ಹೆಸರು ಬೇಳೆಯನ್ನು ಸ್ವಲ್ಪ ಬಿಸಿ ಮಾಡ್ಕೊಳ್ಬೇಕು. ಓಕೆ, ಈಗ ಕುಕ್ಕರಲ್ಲಿ ಅದನ್ನು ಫ್ರೈ ಮಾಡ್ಕೊಳ್ಬೇಕಲ್ಲ? ಹೌದು ಹೌದು, ಸ್ವಲ್ಪ ಹಸಿ ವಾಸನೆ ಹೋಗಬೇಕು. ಹಾಂ, ಡ್ರೈ ಆಗಿ ಅದನ್ನು ಇದು ಮಾಡಬೇಕಲ್ಲ, ಅಂದರೆ ಈಗ ಆಯಿಲ್ ಏನು ಹಾಕದೆ ಹಾಗೆ ಮಾಡಬೇಕು. ಈಗ ನೀವು ಸಿಹಿ ಪೊಂಗಲಿಗೆ ಮತ್ತು ಏನು ಖಾರ ಪೊಂಗಲಿಗೆ ಎರಡಕ್ಕೂ ಒಟ್ಟಿಗೆ ಜೊತೆಯಾಗಿ ಬೇಯಿಸಿ ಅದರಲ್ಲಿ ಸ್ವಲ್ಪ ತೆಗೆದಿಟ್ಟು ಸ್ವೀಟ್ ಮಾಡುವಂಥದ್ದು, ಮತ್ತೆ ಸ್ವಲ್ಪ ತೆಗೆದು ಖಾರ ಮಾಡೋದು. ಅದು ಕೂಡ ಈಸಿ ಆಗುತ್ತೆ, ಎರಡೆರಡು ಸತಿ ನಾವು ಒಲೆಗೆ ಇದೀಗ ಹಸಿ ವಾಸನೆ ಹೋಗುವವರೆಗೆ ಫ್ರೈ ಆಯಿತು. ಇದನ್ನು ಇನ್ನೊಂದು ಬೌಲಿಗೆ ಹಾಕಿ ಇದನ್ನು ವಾಶ್ ಮಾಡಬೇಕು. ಓಕೆ, ಇದನ್ನು ಫಸ್ಟಿಗೆ ನಾವು ಹೀಗೆ ಡ್ರೈ ಆಗಿ ಹುರ್ಕೊಂಡು ಮತ್ತೆ ಅದು ಹೇಗೂ ಆಗ್ಬೋದು, ಆದ್ರೆ ಇದು ಸ್ವಲ್ಪ ಜೊತೆಯಾಗಿ ಬೇಯಿಸುವ ಕಾರಣ ನಾವು ಇದನ್ನು ಈ ತರ ಮಾಡುವಂಥದ್ದು. ಓಕೆ, ನೆಕ್ಸ್ಟ್ ವಾಶ್ ಮಾಡಿಕೊಂಡ್ರೆ ಬೆಟರ್ ಅಂತ ಹೇಳೋದು. ಹೌದು ಹೌದು. ಕುಕ್ಕರ್ ಬಿಸಿ ಆಗ್ತಾ ಇದೆ. ಇನ್ನು ಈ ತೊಳೆದಿಟ್ಟ ಅಕ್ಕಿ ಇದಕ್ಕೆ ಹಾಕಬೇಕು. ಒಂದು ಬೌಲ್ ಹೆಸರು ಬೇಳೆ, ಒಂದು ಬೌಲ್ ನಾನು ಅಕ್ಕಿ ತಗೊಂಡಿದ್ದೇನೆ. ಇದಕ್ಕೆ ನೀರು ಎಷ್ಟು ಹಾಕಬೇಕು? ಇದು ಒಂದು ಬೌಲ್ 2 ಆಯ್ತಲ್ವಾ, ಇದರ 2 ಪಟ್ಟು ಹಾಕಬೇಕು ನೀರು. ಓಕೆ, ನೀರು ಹಾಕ್ಲಾ? ಸರಿ, ನೀರು ಅಲ್ಲಿ 2 ಬೌಲ್ ಇಲ್ಲಿ ಇದೆ. ಇದು ನಾವು ಇನ್ನು 4 ಬೌಲ್ ನೀರು ಹಾಕಬೇಕು. ಓಕೆ, ಇದರಲ್ಲಿ 4 ಬೌಲ್ ಹಾಕಬೇಕಾ? ಹೌದು, ಇದ್ರ ಅಕ್ಕಿ ಯಾವುದ್ರಲ್ಲಿ ತಗೊಂಡಿದ್ದೇವೆ ಅದರಲ್ಲೇ ನಾವು ಮೆಜರ್ಮೆಂಟ್ ಮಾಡಿ ತೆಗಿಬೇಕು. ಇದಕ್ಕೆ ಈಗ ನೀರು ಸಹ ಹಾಕಿ ಆಯಿತು. ಇನ್ನೊಂದು ಸ್ವಲ್ಪ ನಾವು ತುಪ್ಪ ಹಾಕಿ ಬಿಡುವ, ಅದಂದ್ರೆ ಅದು ಬಿಡಿ ಬಿಡಿಯಾಗಿರ್ತದೆ ಆಗ. ಇನ್ನು ಇದನ್ನು ಮುಚ್ಚಬೇಕು. 3 ವಿಸಿಲ್ ತೆಗಿಬೇಕು. 3 ವಿಸಿಲ್? ಹೌದು. ಓಕೆ, ಇದು ಈಗ 3 ವಿಸಿಲ್ ಬಂದ ನಂತರ ಅದು ನಮಗೆ ಪೊಂಗಲಿಗೆ ನೆಕ್ಸ್ಟ್ ರೆಡಿ ಮಾಡೋದಲ್ಲ.
ಓಕೆ ಮ್ಯಾಮ್, ನೀವು ಹೇಳಿ, ಈಗ ಪೊಂಗಲ್ಗೆ ಸಂಕ್ರಾಂತಿಗೆ ಪೊಂಗಲ್ ಮಾಡಿದ್ರಲ್ಲ ಮನೆಯಲ್ಲೆಲ್ಲ, ಹೇಗೆ ಮಾಡಿದ್ರಿ ಸಂಕ್ರಾಂತಿ ಆಚರಣೆ ಎಲ್ಲ? ಸಂಕ್ರಾಂತಿ ಆಚರಣೆ ಅಂತೇಳಿ ನಮ್ಮಲ್ಲಿ ನಾನೊಂದು ಭಜಕರಳು, ನಾನು ಭಜನೆ ಮಾಡುವಂಥದ್ದು ಅಂಥದ್ದೆಲ್ಲ ಜಾಸ್ತಿ ಇತ್ತು. ಅಂತ ಈ ಸಲ ನನಗೆ ಪ್ರೋಗ್ರಾಮ್ ಇತ್ತು ಭಜನ್ಸ್ ಇತ್ತು. ಬೆಳಿಗ್ಗೆ ಧನು ಪೂಜೆ ಎಲ್ಲ ಮುಗಿಸಿ ಮತ್ತೆ ಭಜನೆ ಪ್ರೋಗ್ರಾಮಿಗೆ ಹೋಗಿದ್ದೆ ನಾನು. ಓಕೆ, ಹಾಗಾದ್ರೆ ಇಲ್ಲಿ ಕೂಡ ಒಂದು ಭಜನೆ ಹೇಳ್ಬೋದಾ? ಫಲದಾಯಕ ನೀನೇ ವಿನಾಯಕ, ಫಲದಾಯಕ ನೀನೇ ವಿನಾಯಕ, ನೀ ಫಲದಾಯಕ ನೀನೇ ವಿನಾಯಕ, ನೀ ಫಲದಾಯಕ ನೀನೇ ವಿನಾಯಕ, ಫಲದಾಯಕ ನೀನೇ ವಿನಾಯಕ, ಫಲದಾಯಕ ನೀನೇ ವಿನಾಯಕ. ಸಗದಾಗಿ ಹಾಡಿದ್ರ ನೀವು. ಭಜನೆ ಎಲ್ಲ ನಾರ್ಮಲ್ ಹಾಡೋರಿಗೆಲ್ಲ ಬೈ ಹಾರ್ಟ್ ಇರುತ್ತಲ್ಲ ಎಲ್ಲ ಭಜನೆಗಳು ಹಾಡುಗಳೆಲ್ಲ, ಅದೇ ಅಂದರೆ ಭಜನೆಗೆ ಹೋಗೋರು ಅದು ಹೇಗೆ ಸ್ಪಾಂಟನಿಯಸ್ ಆಗಿ ಹಾಡ್ತಾರೆ. ಓಕೆ, ಚೆನ್ನಾಗಿ ಹಾಡ್ತಾ ಇದ್ದೀರಾ. ಎಸ್ ಮ್ಯಾಮ್, ಈಗ 3 ವಿಸಿಲ್ ಬಂದಿದೆಲ್ಲ, ಈಗ ಆಫ್ ಮಾಡೋದು ಅಂತ ಹೇಳಿದ್ರೆ ಆಫ್ ಮಾಡ್ತೀವಿ. ಇನ್ನಿದು ತಣ್ಣಗಾಗಬೇಕು. ಅಷ್ಟೊತ್ತಾಗುವಾಗ ನಾವು ಪಾಕ ರೆಡಿ ಮಾಡಬೇಕು, ಮತ್ತೆ ಇದು ಗೋಡಂಬಿ ದ್ರಾಕ್ಷಿನ ಫ್ರೈ ಮಾಡಿ ಇಟ್ಕೋಬೇಕು. ಓಕೆ, ಎಸ್, ಇವಾಗ ಗೋಡಂಬಿ ದ್ರಾಕ್ಷಿಯನ್ನು ಹುರಿಯುವಂಥ ಕಾರ್ಯಕ್ರಮ ಅಲ್ಲ? ಓಕೆ, ಇದೆಲ್ಲ ತುಪ್ಪದಲ್ಲಿ ಹುರಿತೀರಾ? ಹಾಂ, ತುಪ್ಪದಲ್ಲಿ ಹುರಿತಾ ಇದ್ದೇನೆ. ಓಕೆ, ನಮಗೆ ಎಷ್ಟು ಬೇಕು ಅಷ್ಟು ದ್ರಾಕ್ಷಿ ಮತ್ತು ಗೋಡಂಬಿಯನ್ನು ಹಾಕೊಳ್ಳುವ. ಸ್ವಲ್ಪ ಗೋಡಂಬಿ ದ್ರಾಕ್ಷಿ ಎಲ್ಲ ಬಿದ್ದಾಗ ನಮ್ಮ ಪೊಂಗಲಿಗೆ ಟೇಸ್ಟ್ ಇನ್ನೂ ಜಾಸ್ತಿ ಬರುತ್ತೆ. ಎಷ್ಟು ಬೇಕು ಅಷ್ಟು ಹಾಕಿಕೊಳ್ಬೇಕು, ಮತ್ತು ತುಪ್ಪನೂ ನಮಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಬೋದು. ಓಕೆ ಓಕೆ, ಗೋಡಂಬಿ ಮತ್ತು ನಮ್ಮ ದ್ರಾಕ್ಷಿಗ ಸ್ಮೆಲ್ ಒಳ್ಳೆ ಘಮ ಘಮ ಪರಿಮಳ ಬರ್ತುಂಟಲ್ಲ, ತುಪ್ಪದ ಪರಿಮಳ ಬರ್ತಾ ಇದೆ. ಓಕೆ, ಆಗ್ತಾ ಬಂತು. ಓಕೆ, ಲೈಟ್ ಇಲ್ಲ. ಇದನ್ನು ಈ ಬೌಲಲ್ಲಿ ತೆಗೆದಿಟ್ಕೊಳ್ಬೇಕು. ನಾನು ತೆಗಿತೇನೆ. ಓಕೆ, ಇನ್ನು ಇದೇ ಪಾತ್ರೆಗೆ ನಾವು ಬೆಲ್ಲವನ್ನು ಕರಗಿಸ್ಕೊಳ್ಳುವಂಥದ್ದು. ಓಕೆ, ಬೆಲ್ಲದ ಪಾಕ ಮಾಡಲಿಕ್ಕೆ. ಹೌದು, ಬೆಲ್ಲ ಪಾಕ ಮಾಡಿ. ಓಕೆ, ಸ್ವಲ್ಪ ಆಗಲೇ ಒಳ್ಳೆ ಇಲ್ವಲ್ಲ? ನೀರು ಬೇಕು. ಹಾಂ, ಸಾಕು ಸಾಕು. ಒಂದು ಅರ್ಧ ಲೋಟದಷ್ಟು ನೀರಲ್ಲ? ಹಾಂ, ಅರ್ಧ ಲೋಟದಷ್ಟು ನೀರು, ಒಂದು ಈ ಕಪ್ಪಿನಷ್ಟು ಕಪ್ಪಲ್ಲಿ ಬೆಲ್ಲ. ಇದು ಬೆಲ್ಲದ ಪಾಕ ಏನು ತೆಗಿಲಿಕ್ಕಿಲ್ಲ, ಬರೀ ಇದು ಜಸ್ಟ್ ಕರಗಿಕೊಂಡ್ರೆ ಆಯಿತು. ನಾನ್ ವೆಜ್ ಎಲ್ಲ ಆದರೆ ನಾರ್ಮಲ್ ಆಗಿ ಫಿಶ್ ಮಾತ್ರ. ಮಂಗಳೂರಿನವರು ಫಿಶ್ ಆಗಿದೆಲ್ಲ ಮಾಡ್ತಾರೆ. ಎಸ್, ಇವಾಗ ಬೆಲ್ಲದ ಪಾಕ ರೆಡಿ ಆಯ್ತಲ್ಲ? ಬೆಲ್ಲದ ಪಾಕ ರೆಡಿ ಆಯಿತು. ಇನ್ನು ಇದಕ್ಕೆ ಬೇಯಿಸಿದಂತಹ ಅಕ್ಕಿ ಮತ್ತು ಬೇಳೆಕಾಳಲ್ಲ, ಬೇಳೆಯನ್ನು ಹಾಕಬೇಕು. ಗಾಳಿ ಹೋಗಿದೆ ಚೆನ್ನಾಗಿ. ಓಕೆ, ಚೆನ್ನಾಗಿ ಬೆಂದಿದೆ ನೋಡಿ, ಬಿಡಿ ಬಿಡಿಯಾಗಿದೆ ಇದು. ಓಕೆ, ಅದನ್ನೀಗ ಬೆಲ್ಲದ ಪಾಕಕ್ಕೆ ಹಾಕ್ತಾ ಇದ್ದೇನೆ. ಓಕೆ, ಬೆಲ್ಲದ ಪಾಕ ಜೊತೆ ಮಿಕ್ಸ್ ಮಾಡಲಿಕ್ಕೆ ಸ್ವಲ್ಪವೇ ಹಾಕಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋದು. ಹೌದು, ಗಂಟು ಬರಬಾರ್ದಲ್ಲ. ಹೌದು, ಸ್ವೀಟ್ ಪೊಂಗಲ್ ಆಲ್ಮೋಸ್ಟ್ ರೆಡಿ ಆಗ್ತಾ ಉಂಟಲ್ಲ? ಬೇಕು ಅಂತ ಹೇಳಿದರೆ ಸ್ವಲ್ಪ ನೀರು ನಾವು ಸೇರಿಸ್ಕೊಳ್ಬೋದು. ಇದಕ್ಕೆ ಚೂರು ಬೇಕು ಅಂತ ಹೇಳಿದರೆ ನೀರು ಸೇರಿಸ್ಕೊಳ್ಬೋದು. ಅದು ಇಷ್ಟೇ ಅದಕ್ಕೆ ಸಾಕು ಅಂತ ಹೇಳಿದರೆ ಇಷ್ಟಕ್ಕೆ. ಇದೀಗ ಇದಕ್ಕೆ ನಾನು ಹೌದು ಬೆಲ್ಲದ ಪಾಕದೊಟ್ಟಿಗೆ ಇದು ಸ್ವಲ್ಪ ಹೊತ್ತು ಬಿಸಿ ಆಗಬೇಕು ಅಂತ ಹೇಳಿದ್ರೆ ಬೆಲ್ಲ ಎಲ್ಲ ಇಟ್ಕೊಳ್ಬೇಕಲ್ಲ, ಅಷ್ಟೊತ್ತಿಗೆ ಸ್ವಲ್ಪ ಇದು ಕಾಯಿಯನ್ನು ಹೀಗೆ ಸ್ವಲ್ಪ ದೊಡ್ಡ ದೊಡ್ಡ ಪೀಸಾಗಿ ಕಟ್ ಮಾಡಿದ್ದೇನೆ. ಇದನ್ನು ಸ್ವಲ್ಪ ತುಪ್ಪದಲ್ಲಿ ಹುರ್ಕೊಳ್ಬೇಕು. ಓಕೆ, ಈಗ ನಾನು ಸುಮ್ಮನೆ ನೋಡ್ಕೊಂಡು ಕೂರೋದು ಬೇಡ ಅಂತೇಳಿ ನನಗೊಂದು ವರ್ಕ್ ಕೊಡ್ತಾ ಇದ್ದಾರಲ್ಲ. ತುಪ್ಪ ಹಾಕೊಳ್ತಾ ಇದ್ದೇನೆ.
ಕಾಯಿ ಪೂರ ಹಾಕ್ಲಾ ಸ್ವಲ್ಪ? ಸಾಕು ಸಾಕು. ಇದು ಕೊಬ್ಬರಿಯೇ ಹಾಕಬೇಕಾ ಅಥವಾ ತೆಂಗಿನ ತುರಿ? ಒಣ ಕೊಬ್ಬರಿ ತುರಿ ಇದ್ರೆ ಹಾಕಿದ್ರು ಚೆನ್ನಾಗಿರ್ತದೆ. ಇದು ಸ್ವಲ್ಪ ತಿನ್ಲಿಕ್ಕೆ ಸಿಗ್ತದೆ. ಹಾಂ, ಹಾಗೆ ಗೋಡಂಬಿ ಜೊತೆ ಇದು ಕೂಡ ಹೌದು ಹೌದು ಅಲ್ಲ? ಹೌದು. ಸ್ವಲ್ಪ ಬ್ಲ್ಯಾಕ್ ಆಗಬೇಕಾ ಹೇಗೆ? ಗೋಲ್ಡನ್ ಬ್ರೌನ್ ಸಾಕು. ಹಾಂ, ಕೊಬ್ಬರಿಯನ್ನು ಹೀಗೆ ನಾವು ಫ್ರೈ ಮಾಡುವಾಗ ಅದರ ಸ್ಮೆಲ್ ಒಳ್ಳೆ ಘಮ ಬರುತ್ತಲ್ಲ? ಹೌದು, ಪರಿಮಳ ಬರ್ತದೆ. ಸಾಕು, ಇಷ್ಟು ಫ್ರೈ ಆದ್ರೆ ಸಾಕು. ಸಾಕಲ್ಲ? ಹೌದು. ಇದು ಇದರ ಹಾಕ್ತಾ ಇದ್ದೇನೆ. ಓಕೆ. ಫ್ರೈ ಮಾಡಿ ಇಟ್ಕೊಂಡ ಗೋಡಂಬಿ ಮತ್ತು ದ್ರಾಕ್ಷಿ ಇದನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಪರಿಮಳಕ್ಕೆ ಏಲಕ್ಕಿ ಪುಡಿ ಹಾಕ್ತಾ ಇದ್ದೇನೆ. ಚೆನ್ನಾಗಿ ಇದರಲ್ಲಿ ಹೊಂದಿಕೊಂಡಿತ್ತು ಇದು ನೋಡಿ. ಹೌದು, ಗೋಡಂಬಿ ದ್ರಾಕ್ಷಿ ಎಲ್ಲ ಬಿದ್ದಾಗ ಅದರ ಸ್ಟೈಲೇ ಚೇಂಜ್ ಆಯ್ತು ನೋಡಿ ಅಲ್ಲ. ಇದಂತೂ ಮಕ್ಕಳಿಗೆಲ್ಲ ಸ್ವೀಟ್ ಎಲ್ಲ ತುಂಬ ಇಷ್ಟ ಆಗ್ತದೆ. ಇದು ಇಷ್ಟ ಆಗ್ತದೆ ಮಕ್ಕಳಿಗೆ. ಆಯ್ತು, ಇದು ಓಕೆ, ರೆಡಿ ಆಯ್ತಲ್ಲ? ಹೌದು. ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಇವಾಗ ಸರ್ವ್ ಮಾಡುವ ಕಾರ್ಯಕ್ರಮ. ಸ್ವೀಟ್ ಪೊಂಗಲ್ ಆಗಿದೆ, ಇದನ್ನು ಸರ್ವ್ ಮಾಡಿಕೊಳ್ಳೋಣ. ಓಕೆ, ನಾನಂತೂ ರೆಡಿಯಾಗಿದ್ದೇನೆ ತಿನ್ನಲಿಕ್ಕೆ. ಇದೆಲ್ಲ ತಗೋ. ಚೆನ್ನಾಗಿ ಬಂದಿದೆ, ಒಳ್ಳೆ ಯೆಲ್ಲೋ ಕಲರಲ್ಲಿ ಸಾಕಾಗಿ ಪರಿಮಳ ಬರ್ತಾ ಇದೆ. ತಿಂದು ನೋಡಿ ಹೇಗಾಗಿದೆ ಅಂತ ನೀವು ಹೇಳಬೇಕು. ಓಕೆ, ಈಗ ಸ್ವೀಟ್ ಪೊಂಗಲ್ ರೆಡಿ ಆಗಿದೆ. ಟೇಸ್ಟ್ ಮಾಡಿ ಹೇಗಾಗಿದೆ ಅಂತ ಹೇಳಬೇಕು. ಓಕೆ, ಥ್ಯಾಂಕ್ ಯು ಮ್ಯಾಮ್. ಸಾಕಾಗಿದೆ. ಅಂದರೆ ಅದರ ಸ್ಮೆಲ್ಲೇ ಹಾಗೆ ಘಮ ಅಂತ ಸ್ಮೆಲ್ ಬರ್ತುಂಟು. ಇದು ನಾರ್ಮಲ್ ಆಗಿ ಹಬ್ಬ ಈ ಥರದ ದಿವಸ ಎಲ್ಲ ನಾವು ಈ ಕಡೆ ಮಾಡ್ಕೊಳ್ಬೋದು ಅಂತಲ್ಲ. ಓಕೆ, ಥ್ಯಾಂಕ್ ಯು ಮ್ಯಾಮ್. ಸುಮಂಗಲ ಅವರು ಸ್ವೀಟ್ ಪೊಂಗಲ್ ರೆಡಿ ಮಾಡಿಕೊಟ್ಟಿದ್ದಾರೆ. ನಾನಂತೂ ಟೇಸ್ಟ್ ಮಾಡೋಕ್ಕೆ ಕಾಯ್ತಾ ಇದ್ದೇನೆ. ಆದರೆ ಇದನ್ನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬನ್ನಿ. ಸಿಹಿ ಪೊಂಗಲ್ ತಯಾರಿಸುವ ವಿಧಾನ. ಮೊದಲಿಗೆ ಹೆಸರು ಬೇಳೆಯನ್ನು ಘಮ ಬರುವವರೆಗೂ ಹುರಿಯಿರಿ. ನಂತರ ಅದರ ಸಮ ಪ್ರಮಾಣದಲ್ಲಿ ಬೆಳ್ತಿಗೆ ಅಕ್ಕಿ, 2 ಧಾನ್ಯಗಳ 2 ಪಟ್ಟು ನೀರು, ಸ್ವಲ್ಪ ತುಪ್ಪ ಹಾಕಿ 3 ವಿಸಿಲ್ ಬರುವವರೆಗೂ ಬೇಯಿಸಿ. ಇನ್ನೊಂದೆಡೆ ಸ್ವಲ್ಪ ತುಪ್ಪ ಬಿಸಿ ಮಾಡಿಕೊಂಡು ಗೋಡಂಬಿ ದ್ರಾಕ್ಷಿಯನ್ನು ಹುರಿದಿಟ್ಟುಕೊಳ್ಳಿ. ಆನಂತರ ಬೆಲ್ಲವನ್ನು ಸ್ವಲ್ಪ ನೀರು ಹಾಕಿ ಕರಗಿಸಿಕೊಳ್ಳಿ. ಬೆಲ್ಲ ಕರಗಿದ ನಂತರ ಬೇಯಿಸಿದ ಅನ್ನವನ್ನು ಸೇರಿಸಿ ಚೆನ್ನಾಗಿ ಬೆರೆಸುತ್ತಾ ಬೇಯಿಸಿ. ಇನ್ನೊಂದೆಡೆಯಲ್ಲಿ ಕೊಬ್ಬರಿ ಚೂರುಗಳನ್ನು ತುಪ್ಪದಲ್ಲಿ ಹುರಿದುಕೊಂಡು ಪಾಕದ ಅನ್ನಕ್ಕೆ ಸೇರಿಸಿ. ಜೊತೆಗೆ ಹುರಿದ ದ್ರಾಕ್ಷಿ, ಗೋಡಂಬಿ, ಏಲಕ್ಕಿ ಪುಡಿ ಸೇರಿಸಿ 1-2 ನಿಮಿಷ ಬೇಯಿಸಿ. ಈಗ ಬಿಸಿಯಾದ ಸಿಹಿಯಾದ ಸಿಹಿ ಪೊಂಗಲ್ ತಯಾರು. ಓಕೆ, ಸ್ವೀಟ್ ಪೊಂಗಲ್ ಹೇಗೆ ಮಾಡೋದು ಅಂತ ನೋಡಿದ್ರಲ್ಲ. ಸುಮಂಗಲ್ ಅವರು ಇನ್ನೂ ಖಾರ ಪೊಂಗಲ್ ಕೂಡ ಮಾಡ್ತಾರಂತೆ. ನಾನು ಹಾಗಾದರೆ 2 ಡಿಶನ್ನು ಕೂಡ ಒಟ್ಟಿಗೆ ಟೇಸ್ಟ್ ಮಾಡುವ ಅಂತ ಕಾಯ್ತಾ ಇದ್ದೇನೆ. ಹಾಗಾದರೆ ಈಗ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ. ವಿರಾಮದ ಬಳಿಕ ಮತ್ತೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸೌರುಷಿ ಅಡುಗೆ ಮನೆ ನಮ್ಮದು ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ಟೂತ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಆ್ಯಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾರಾಯಣ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕಣ್ಣೂರು, ಮೆಕಾಯ್ ಹೋಮ್ ಅಪ್ಲೈನ್ಸಸ್, ಹಾಗೆಯೇ ನಾರನ್ಸ್ ಅವರ್ ಡೈಲಿ ಬ್ರೆಡ್, ಅವರ್ ಡೈಲಿ ಫ್ರೂಟ್. ಎಸ್, ಸುಮಂಗಲ್ ಅವರು ಆವಾಗಲೇ ಸ್ವೀಟ್ ಪೊಂಗಲ್ ಮಾಡಿದ್ದಾರೆ, ಇವಾಗ ಖಾರ ಪೊಂಗಲ್ ಮಾಡ್ತಾರಂತೆ. ಮ್ಯಾಮ್, ಇವಾಗ ಖಾರ ಪೊಂಗಲ್ ನಾವು ರೆಡಿ ಮಾಡುವಲ್ಲ, ಎಲ್ಲ ರೆಡಿ ಇದೆ? ಓಕೆ, ಸ್ಟಾರ್ಟಿಗೆ ನಾನು ಅದಕ್ಕೆ ಮಸಾಲೆ ಹಾಕಿದ್ರೆ ಚೆನ್ನಾಗಿರ್ತದೆ, ಟೇಸ್ಟ್ ಸ್ವಲ್ಪ ಖಾರಕ್ಕೆ. ಹೌದು. ಕೊತ್ತಂಬರಿ ಸೊಪ್ಪು ಮತ್ತೆ 2 ಕಾಯಿ ಮೆಣಸು ತಗೊಂಡಿದ್ದೇನೆ, 2 ಕಾಳು ಮೆಣಸು ಕೂಡ. ಹೌದು, ಸ್ವಲ್ಪ ಗ್ರೈಂಡ್ ಮಾಡಬೇಕು. ನಿಮಗೆ ಹುರಿಲಿಕ್ಕೆ ಇದನ್ನ ಹುರಿಲಿಕ್ಕಿಲ್ಲ, ಹಾಗೆ ಗ್ರೈಂಡ್ ಮಾಡಿ. ತುಂಬ ಖಾರ ಇಲ್ಲ, 2 ಕಾಯಿ ಮೆಣಸು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಚಿಕ್ಕ ತುಂಡು ನಾನು ಶುಂಠಿ ತಗೊಂಡಿದ್ದೇನೆ, ಒಂದು 4-5 ಕಾಳು ಮೆಣಸು. ಇದನ್ನು ಸ್ವಲ್ಪ ನೀರು ಹಾಕಿ ರುಬ್ಬೇಕು.
ಸಾಕು ಸಾಕು ಸಾಕಾ? ಸಾಕು. ಕೊಡು. ಎಸ್, ಮಸಾಲೆ ರೆಡಿ ಆಗಿದೆಲ್ಲ. ಇನ್ನೊಂದು ಪ್ಯಾನ್ ಕೊಡಿ. ಒಲೆ ಬಿಸಬೇಕು. ಇವಾಗ ಇದು ನೀವು ತೆಗೆದಿಟ್ಟಂತಹ ಸ್ವಲ್ಪ ಡ್ರೈ ಆಗಿದೆ. ಇದಕ್ಕೆ ಸ್ವಲ್ಪ ನೀರು ಹಾಕೊಳ್ಬೇಕು ನಾವು. ಓಕೆ, ಇಲ್ಲ ಅಂತ ಹೇಳಿದ್ರೆ ಅದು ಗಟ್ಟಿ ಗಟ್ಟಿ ಬರ್ತದೆ. ಹೌದು. ಅಂದರೆ ಅದು ಈಗ ಸ್ವೀಟ್ ಪೊಂಗಲ್, ಖಾರ ಪೊಂಗಲ್ ಹೌದು, ಎರಡು ಖಾರ- ಒಟ್ಟಿಗೆ ಮಾಡಿದಾಗ ಹೌದು. ನಾವು ಅದನ್ನು ಒಟ್ಟಿಗೆ ಬೇಯಿಸಿಡ್ತೀವಲ್ಲ. ಓಕೆ, ನೀರು ಕಮ್ಮಿ ಆಗಿದೆ ಇದಕ್ಕೆ. ಅದಕ್ಕೆ ನಾವು ನೀರು ಸೇರಿಸ್ಕೊಳ್ಬೇಕು. ಓಕೆ. ಸ್ವಲ್ಪ ನೀರು ಹಾಕಿ. ಅವಾಗಾದರೆ ಖಾರ ಸ್ವೀಟಿಗಾದರೆ ಬೆಲ್ಲದ ಪಾಕದಲ್ಲಿ ಆಲ್ರೆಡಿ ನೀರೆಲ್ಲ ರೆಡಿ ಇರ್ತದೆ. ಹೌದು ಹೌದು. ಇನ್ನೂ ಇದಕ್ಕೆ ನೀರು ಹಾಕಿಕೊಳ್ಬೋದು, ಬಟ್ ಇಲ್ಲಿ ನಾನು ಹಾಕೊಳ್ತಾ ಇಲ್ಲ. ಓಕೆ, ಬೇಕಾದರೆ ಅವಾಗ ಬೇಯಿಸ್ಲಿಕ್ಕೆ ಇಡುವಾಗ ನಾನು ಉಪ್ಪು ಏನು ಹಾಕಲಿಲ್ಲ. ಅಂದರೆ ಸ್ವೀಟ್ ಪೊಂಗಲ್ ಮಾಡಲಿಕ್ಕೆ ಇತ್ತಲ್ಲ, ಈಗ ಇದಕ್ಕೆ ಉಪ್ಪು ಹಾಕ್ಕೊಳ್ಬೇಕು. ಓಕೆ. ಹಾಗೆ ಗ್ರೈಂಡ್ ಮಾಡಿ ಇಟ್ಟಂತ ಈ ಮಸಾಲೆಯನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೇನೆ. ಓಕೆ. ನಿಮಗೆ ಯಾವುದು ಇಷ್ಟ? ಸ್ವೀಟ್ ಪೊಂಗಲ್ ಇಷ್ಟವಾ ಅಥವಾ ಖಾರ ಪೊಂಗಲ್ ಇಷ್ಟ? ನನಗೆ ಜಾಸ್ತಿ ಸ್ವೀಟೇ ನನಗೆ ಇಷ್ಟ. ಹಾಂ ಹಾಂ, ಅದೇ ಸ್ವೀಟ್ ಆದರೆ ಸ್ವಲ್ಪ ಚೆಂದ ಇರುತ್ತಲ್ಲ. ಹಾಂ ಹೌದು. ಖಾರ ಬೇಕಾದವ್ರಿಗೆ ಖಾರ ಖಾರ ಪೊಂಗಲ್. ಬೇಕಾದವರಿಗೆ ಖಾರ ಮಾಡಿ. ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕಬೇಕು. ನಾವು ನಮ್ಮ ಕಾರ್ಯಕ್ರಮದಲ್ಲಿ ಅರುಣಾ ಮಸಾಲ ಅವರ ಅರಿಶಿನ ಪೌಡರ್ ಸಾಕು ಸ್ವಲ್ಪ ಸಾಕು. ಸಾಕಾ? ಹಾಂ ಒಂದು ಅರ್ಧ ಸ್ಪೂನಾ? ಹೌದು, ಅರ್ಧ ಸ್ಪೂನ್. ಓಕೆ, ಸ್ವಲ್ಪ ಕಲರ್ ಬರ್ತದೆ ಇದಕ್ಕೆ. ಹೌದು ಹೌದು. ಓಕೆ, ಇದಕ್ಕೆ ಆವಾಗ ಬೇಯಿಸುವಾಗ ಉಪ್ಪು ಹಾಕಿರಲಿಲ್ಲ. ಓಕೆ. ಈಗ ಉಪ್ಪು ಹಾಕ್ತಾ ಇದ್ದೇನೆ. ಎಷ್ಟು ಬೇಕಷ್ಟು ಉಪ್ಪು ನೋಡಿಕೊಂಡು ಓಕೆ ಹಾಕಿ. ಓಕೆ. ಇನ್ನು ಇದಕ್ಕೆ ಒಗ್ಗರಣೆ ಕೊಡುವಂಥದ್ದು. ಓಕೆ, ಹಾಗಾದರೆ ನಾನು ಒಗ್ಗರಣೆಗೆ ರೆಡಿ ಮಾಡಬೇಕಾ? ಹೌದು. ಒಗ್ಗರಣೆ ಆಯಿಲಲ್ಲ? ಹೌದು, ಎಣ್ಣೆ ಹಾಕಿ. ನಾವು ನಮ್ಮ ಈ ಕಾರ್ಯಕ್ರಮದಲ್ಲಿ ಸನ್ ಪ್ರೀಮಿಯಂ ಸನ್ಫ್ಲವರ್ ಆಯಿಲನ್ನು ಹಾಕ್ತಿದ್ವಿ. ಸಾಕಾ? ಒಗ್ಗರಣೆಗೆ ಎಷ್ಟು ಬೇಕು ಅಷ್ಟಲ್ಲ? ಹೌದು, ಸಾಕು. ಓಕೆ. ನೀವು ಮನೆಯಲ್ಲಿ ಕೂಡ ಹೀಗೆ ಪೊಂಗಲ್ ಮಾಡುವಾಗ ಎರಡೆರಡು ಟೈಪ್ ಮಾಡ್ತೀರಾ? ಸ್ವೀಟ್ ಮಾಡ್ತೀರಾ ಅಥವಾ ಖಾರ? ಮಾಡ್ತೇನೆ. ಎಣ್ಣೆ ಬೇಯಿಸಿ ಆಗ್ತಾ ಬಂತು. ಓಕೆ. ಸಾಸಿವೆ ಹಾಕ್ತಾ ಇದ್ದೇನೆ. ಸಾಸಿವೆ. ಓಕೆ. ಸಾಸಿವೆ ಹೊಡೆದ ಮೇಲೆ ನಾವು ಇದು ಕಾಳು ಮೆಣಸು ಹಾಕಬೇಕು. ಇಲ್ಲ ಅಂತ ಹೇಳಿದ್ರೆ ಅದು ಸಾಸಿವೆ ಹೊಡೆಯದಿದ್ರೆ ಕಹಿ ಬರ್ತದೆ. ಹಾಂ ಹಾಂ, ಹೌದು. ಸಾಸಿವೆ ಚಟಪಟ ಅಂತ ಹೇಳಿದರೆ ಆ ಒಗ್ಗರಣೆಗೊಂದು ಟೇಸ್ಟ್ ಅಲ್ಲ. ಹೌದು. ಇನ್ನು ಇದಕ್ಕೆ ಕಾಳು ಮೆಣಸು. ಕಾಳು ಮೆಣಸಲ್ಲ? ಓಕೆ. ಪೊಂಗಲ್ಗೆ ಫ್ಲೇವರ್ ಕೊಡುವಂಥದ್ದೇ ಕಾಳು ಮೆಣಸು. ಕಾಳು ಮೆಣಸು. ಹೌದು. ಖಾರ ಪೊಂಗಲಿಗೆ ಫ್ಲೇವರ್ ಕೊಡೋದೇ ಕಾಳು ಮೆಣಸು. ಹೌದು. ಓಕೆ. ಆಮೇಲೆ ಜೀರಿಗೆ. ಹೌದು. ಸ್ವಲ್ಪ ಜೀರಿಗೆ ಕಾಲು ಟೀ ಸ್ಪೂನ್ ಸಾಕು. ಓಕೆ. 2 ಕಾಯಿ ಮೆಣಸಿದೆ. ಓಕೆ. ಸ್ವಲ್ಪ ಶುಂಠಿ, ಕಾಯಿ ತುರಿ. ಎಲ್ಲಕ್ಕಿಂತ ಪರಿಮಳ ಕೊಡುವಂಥದ್ದು ಬೇವಿನ ಸೊಪ್ಪು. ಬೇವಿನ ಸೊಪ್ಪು. ಹೌದು. ಓಕೆ. ಅಡುಗೆ ಮಾಡಿದೆ ಅಂತ ಗೊತ್ತಾಗೋದೇ ಒಗ್ಗರಣೆ ಹಾಕಿದಾಗಲ್ಲ, ಹೌದು ಅದರ ಸ್ಮೆಲ್ ಇಡೀ ಮನೆಗೆ ಬರುತ್ತೆ. ಹೌದು. ಇನ್ನು ಕಟ್ ಮಾಡಿ ಹಾಕಿ ಇಟ್ಟಂತ ಕೊಬ್ಬರಿ ಎಲ್ಲ. ಕೊಬ್ಬರಿ, ಒಣ ಕೊಬ್ಬರಿ ತುರಿ ಹಾಕಿದ್ರೂ ಚೆನ್ನಾಗಿರ್ತದೆ. ಹಾಂ, ಹಾಂ. ನಾನು ಇದಕ್ಕೆ ಇದು ಕಟ್ ಮಾಡಿದಂಥ ಒಣ ಕೊಬ್ಬರಿ. ಒಣ ಕೊಬ್ಬರಿಯನ್ನೇ ಹಾಕಿದ್ದೇನೆ. ಒಣ ಕೊಬ್ಬರಿ ತೆಳುವಾಗಿ ಕಟ್ ಮಾಡಿದರೆ ಬೇಗ ಬ್ರೌನ್ ಕಲರ್ಗೆ ಬರ್ತದೆ. ಇದು ಸ್ವಲ್ಪ ಕಾಯಿ ದಪ್ಪದಲ್ಲಿದೆ. ಶುಂಠಿ ಬೇಕಾದರೆ ಫ್ಲೇವರಿಗೆ ಕೊಡ್ಬೋದು, ಎಷ್ಟು ಬೇಕಾದರೂ ಹಾಕ್ಕೊಳ್ಬೇಕು, ಜಜ್ಜಿ ಇರ್ತದೆ. ಇದು ಪರಿಮಳಕ್ಕೆ
ತುಪ್ಪ ಹಾಕ್ತಾ ಇದ್ದೇನೆ. ಓಕೆ. ಕೊನೆಗೆ ಇಂಗಿನ ಪುಡಿ ಹಾಕ್ತಾ ಇಂಗಿನ ಇದ್ದೇನೆ. ಪುಡಿ ಅಲ್ಲ? ಹೌದು. ಓಕೆ. ಇದು ಕೂಡ ಸ್ವಲ್ಪ ಟೇಸ್ಟ್ ಜಾಸ್ತಿ ಬರುತ್ತಲ್ಲ ಹೌದು, ಹೌದು. ಹಿಂಗೆ ಹಾಕಿದರೆ. ಒಗ್ಗರಣೆ ಆಯಿತು. ಇದನ್ನು ಇವಾಗ ನಮ್ಮ ಖಾರ ಪೊಂಗಲ್ಗೆ ಹಾಕ್ತಾ ಇದ್ದೀವಿ. ಒಗ್ಗರಣೆ ಹಾಕಿದ ನಂತರ ಬೆಂಕಿ ಬೇಕು ಅಂತಿಲ್ಲಲ್ಲ? ಇಲ್ಲ, ಬೆಂಕಿ ಬೇಕು ಅಂತಿಲ್ಲ. ಇನ್ನು ಇದನ್ನು ಸರ್ವಿಂಗ್ ಬೌಲ್ಗೆ ಹಾಕೊಳ್ಬೋದು. ಹೌದು. ಎಸ್, ಇವಾಗ ಸರ್ವ್ ಮಾಡಲಿಕ್ಕಲ್ಲ? ಸರ್ವ್ ಮಾಡಬೇಕು. ಅದರ ಮೊದಲು ಒಂದು ಅರ್ಧ ಲಿಂಬೆ ಇದಕ್ಕೆ ಹಿಂಡಬೇಕು. ಓಕೆ. ಆಯ್ತಾ? ಖಾರಕ್ಕೆ ಸ್ವಲ್ಪ ಲಿಂಬು ಇದ್ದರೆ ಒಳ್ಳೆಯದುಂಟಲ್ಲ? ಓಕೆ. ಖಾರ ಪೊಂಗಲ್ ರೆಡಿ ಆಗಿದೆಲ್ಲ? ಹೌದು. ಸ್ವೀಟ್ ಪೊಂಗಲ್ ಆಲ್ರೆಡಿ ರೆಡಿ ಆಗಿದೆ. ಇವಾಗ ಖಾರ ಪೊಂಗಲ್. ಖಾರ ಪೊಂಗಲ್ ರೆಡಿ ಆಗಿದೆ. ಓಕೆ. ಒಂದು ಟೇಸ್ಟ್ ಮಾಡಿ ಹೇಳಬೇಕು ಹೇಗಾಗಿದೆ ಅಂತ. ಓಕೆ, ಥ್ಯಾಂಕ್ ಯು ಮ್ಯಾಮ್. ಸಖತ್ತಾಗಿ ಬಂದಿದೆ ಅಂತ ಅನ್ನಿಸ್ತಾ ಉಂಟು. ಅಂದರೆ ಏನು ಅದರ ಒಗ್ಗರಣೆ ಎಲ್ಲ ಹಾಕಿ ಘಮ ಘಮ ಅಂತ ಸ್ಮೆಲ್ ಬರ್ತಾ ಉಂಟು. ಇಡೀ ಅಡುಗೆ ಮನೆ ಕೂಡ ಪರಿಮಳ ಬರ್ತಾ ಉಂಟು. ಓಕೆ, ಇದನ್ನು ಟೇಸ್ಟ್ ಮಾಡುವಲ್ಲ? ಓಕೆ, ಥ್ಯಾಂಕ್ ಯು ಮ್ಯಾಮ್. ಎಸ್, ಖಾರ ಪೊಂಗಲ್ ರೆಡಿಯಾಗಿ ಸುಮಂಗಲ್ ಅವರು ನನ್ನ ಜೊತೆ ಕೊಟ್ಟಿದ್ದಾರೆ. ನಾನು ಇದನ್ನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು. ಖಾರ ಪೊಂಗಲ್ ತಯಾರಿಸುವ ವಿಧಾನ. ಮೊದಲಿಗೆ ಕೊತ್ತಂಬರಿ ಸೊಪ್ಪು, ಹಸಿಮೆಣಸು ಹಾಗೂ 4ರಿಂದ 5 ಕರಿಮೆಣಸು, ಶುಂಠಿಗೆ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ನಂತರ ಬೇಯಿಸಿದ ಬೇಳೆ ಹಾಗೂ ಅನ್ನಕ್ಕೆ ಸ್ವಲ್ಪ ನೀರು ಹಾಕಿ ತೆಳು ಮಾಡಿಕೊಳ್ಳಿ. ಆನಂತರ ರುಚಿಗೆ ತಕ್ಕಷ್ಟು ಉಪ್ಪು, ರುಬ್ಬಿದ ಮಸಾಲೆ, ಅರಿಶಿನ ಪುಡಿ ಹಾಕಿ ಬೇಯಿಸಿ. ಕೊನೆಯಲ್ಲಿ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಸಾಸಿವೆ ಸಿಡಿಸಿಕೊಂಡು ಸ್ವಲ್ಪ ಕಾಳುಮೆಣಸು, ಹಸಿಮೆಣಸು, ಕರಿಮೆಣಸು, ಶುಂಠಿ, ಕೊಬ್ಬರಿ ಚೂರುಗಳು, ಸ್ವಲ್ಪ ತುಪ್ಪ, ಹಿಂಗು ಹಾಕಿ ಒಗ್ಗರಣೆ ತಯಾರಿಸಿಕೊಂಡು ಅನ್ನಕ್ಕೆ ಸೇರಿಸಿ ಚೆನ್ನಾಗಿ ಬೆರೆಸಿಕೊಂಡು ನಿಂಬೆ ರಸ ಸೇರಿಸಿ ಬೆರೆಸಿಕೊಳ್ಳಿ. ಈಗ ಬಿಸಿ ಬಿಸಿಯಾದ ಖಾರ ಪೊಂಗಲ್ ಸವಿಯಲು ಸಿದ್ಧ. ಎಸ್ ಮ್ಯಾಮ್, ಇವಾಗ ಸಿಹಿ ಪೊಂಗಲ್ ಮತ್ತು ಖಾರ ಪೊಂಗಲ್ 2 ಪೊಂಗಲ್ ಕೂಡ ರೆಡಿಯಾಗಿದೆ. ಯಾವುದನ್ನು ಫಸ್ಟ್ ಟೇಸ್ಟ್ ನೋಡುವ? ಸಿಹಿದನ್ನು ನೋಡಿ. ಫಸ್ಟ್ ಸಿಹಿ ನೋಡುವ ಸಿಹಿ ಅಂತಲ್ಲ? ನೋಡಿ. ಓಕೆ, ತಗೊಳ್ಳಿ. ಸಿಹಿ ಪೊಂಗಲ್, ಸುಮಂಗಲ್ ಅವರ ಸಿಹಿ ಪೊಂಗಲ್ ಹೀಗೆ ಆಗಿದೆ ಅಂತ ಟೇಸ್ಟ್ ನೋಡುವ. ಸಗದಾಗಿದೆ. ನಮ್ಮ ಮಂಗಳೂರಿನ ಸ್ಟೈಲಲ್ಲಿ ನೀವು ಮಾಡಿದ್ದು ಸಗದಾಗಿದೆ ಸ್ವೀಟ್ ಪೊಂಗಲ್. ತೆಂಗಿನ ತುರಿ ಎಲ್ಲ ಬಾಯಿಗೆ ಹಾಗೆ ಸಿಕ್ಕಿದಾಗ ಸಗದಾಗಿದೆ. ನಿಮ್ಗೆ ಹೇಗೆ ಅನ್ನಿಸ್ತು? ನನಗೆ ನಾನು ಮಾಡಿದ್ದಲ್ಲ, ನನಗೇನು ಅಷ್ಟೊಂದು ಇದಾಗೋದಿಲ್ಲ. ಯಾಕಂತೇಳಿದ್ರೆ ನಾವು ಇದನ್ನು ಕಲಿತು ಮಾಡುವಂಥದ್ದು. ನಾರ್ಮಲಿ ಮಾಡ್ತಾ ಇದ್ದವ್ರಿಗೆ ಅದರದ್ದು ಟೇಸ್ಟ್, ಆ ಕೈ ರುಚಿ ಎಲ್ಲ ಬೇರೆ ಇರ್ತದೆ. ಸಗದಾಗಿದೆ. ಸಿಹಿ ಪೊಂಗಲ್ ಅಂತೂ ಸಗದಾಗಿದೆ. ಈಗ ಹಬ್ಬ ಹರಿದಿನ ಈ ಥರದಲ್ಲೆಲ್ಲ ಡೈಲಿ ಮಾಡ್ಬೋದು ಅಂತ, ಎಲ್ಲರೂ ತಿನ್ಬೋದಲ್ಲ. ಓಕೆ, ನಾವೀಗ 2ನೇ ಡಿಶ್ಗೆ ಹೋಗೋಲ್ಲ, ಖಾರ ಪೊಂಗಲ್. ಈಗ ಸಿಹಿ ಯಾರಿಗೆ ಇಷ್ಟ ಇಲ್ಲ ಅವರಿಗೆ ಖಾರ. ಓಕೆ, ತಗೊಳ್ಳಿ ನೀವು ಕೂಡ. ಖಾರ ಪೊಂಗಲಿಗೆ ಕೂಡ ನಾರ್ಮಲಾಗಿ ಈ ಥರ ಗೋಡಂಬಿ ಎಲ್ಲ ಹಾಕಿದಾಗ ಟೇಸ್ಟ್ ಇನ್ನೂ ಸಾಕಾಗಿರುತ್ತಲ್ಲ. ಖಾರ ಪೊಂಗಲ್ ಮತ್ತು ಸ್ವೀಟ್ ಪೊಂಗಲ್ಗೆ 2 ವ್ಯತ್ಯಾಸ. ನಾವು ಇದನ್ನು ಯಾವುದು ಸ್ವೀಟನ್ನು ಬೆಲ್ಲ ಹಾಕಿ ಮೊದಲೇ ಹೊಡೆದಿರ್ತೇವೆ, ಆದರೆ ಇದಕ್ಕೆ ಏನು ಖಾರದ ಪಾಕ ಎಲ್ಲ ಮಾಡಿ ಹೊರದು ಸಾಕಾಗಿದೆ ಮ್ಯಾಮ್. 2 ಡಿಶ್ ಕೂಡ, ಖಾರ ಪೊಂಗಲ್ ಮತ್ತು ಸ್ವೀಟ್ ಪೊಂಗಲ್. ಸ್ವೀಟ್ ಪೊಂಗಲ್ ಅಂತೂ ಇದನ್ನು ಮಸಾಲೆ ಹಾಕದೆ ಮಾಡ್ಬೋದು, ಯಾವುದು ಖಾರದ ಪೊಂಗಲನ್ನು. ಆದ್ರೆ ಇಲ್ಲಿ ನಾನು ಸ್ವಲ್ಪ ಮಸಾಲೆ ಹಾಕಿದ್ದೇನೆ. ಮಸಾಲೆ ಹಾಕದೆ ಬರೀ ಒಗ್ಗರಣೆ ಕೊಟ್ಟು ಮಾಡ್ಬೋದು, ಅದು ಚೆನ್ನಾಗಿರ್ತದೆ. ಆದರೂ ಕೂಡ 2 ಕೂಡ ಟೇಸ್ಟಿ ಆಗಿದೆ. ಸ್ವೀಟ್ ಪೊಂಗಲ್ ಅಂತೂ ಡೈಲಿ ಹಬ್ಬ ಹರಿದಿನದಲ್ಲಿ ಮಾಡ್ಬೋದು. ಹೇಗೆ ಅನ್ನಿಸ್ತು ಕಾರ್ಯಕ್ರಮಕ್ಕೆ ಬಂದು? ಖುಷಿ ಆಯಿತು. ಏನು ಪುತ್ತೂರಿಂದ ಬಂದಿರ ನೀವು, ಅಲ್ಲೆಲ್ಲ ಈ ಥರ ಸ್ವೀಟ್ ಪೊಂಗಲ್, ಖಾರ ಪೊಂಗಲ್ ಎಲ್ಲ ಎಲ್ಲರಿಗೆ ಟೇಸ್ಟ್ ಕೊಡಿಸಿದ್ರೆ ನಮಗೆ ಕೂಡ ಟೇಸ್ಟ್ ತೋರಿಸಿ 2 ಡಿಶ್ ಕೂಡ ಸಾಕಾಗಿದೆ ಮ್ಯಾಮ್. ಥ್ಯಾಂಕ್ ಯು. ಹಾಗೆ ನಮ್ಮ ಏನು ಅಡುಗೆ ಮಾಡಬೇಕಾದ್ರೂ ಆಯಿಲ್ ಅಂತೂ ಬೇಕೇ ಬೇಕು. ಹಾಗೆ ಪ್ರೀಮಿಯಂ ಸನ್ಫ್ಲವರ್ ಆಯಿಲ್ ಅವರ ಕಡೆಯಿಂದ ಕೂಡ ಒಂದು ಚಿಕ್ಕ ಗಿಫ್ಟ್. ಹಾಗೆ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ ಇವರ ಕಡೆಯಿಂದ ಕೂಡ ಒಂದು ಚಿಕ್ಕ ಗಿಫ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೊ ಮಚ್. ಓಕೆ.
ಓಕೆ, ಪುತ್ತೂರಿನ ಸುಮಂಗಲ ಇವರು 2 ಪೊಂಗಲ್, ಒಂದು ಖಾರ ಪೊಂಗಲ್, ಇನ್ನೊಂದು ಸ್ವೀಟ್ ಪೊಂಗಲ್, 2 ಕೂಡ ಸಾಕದಾಗಿ ಮಾಡಿದ್ದಾರೆ. 2 ಕೂಡ ಟೇಸ್ಟಿ ಆಗಿದೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೇವೆ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ಹಾಗೂ ನಾರನ್ಸ್, ಆ ಡೈಲಿ ಬ್ರೆಡ್, ಆ ಡೈಲಿ ಫುಡ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.